ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ಶ್ರೀ ದತ್ತ ಜಯಂತಿ ಉತ್ಸವ ಶ್ರೀ ದತ್ತ ಮಹಾಯಾಗ ಸಪ್ತಾಹ ಸಮಾಪ್ತಿಯ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಆಶೀರ್ವಚನ ನೀಡಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ದತ್ತ ತತ್ವದ ಚಿಂತನೆ ಜೀವನವನ್ನ ಸಮರಸವಾಗಿರಿಸುತ್ತೆ. ಆದಿಗುರು ದತ್ತಾತ್ರೇಯರು ವಿಶ್ವಮಾನವ ಧರ್ಮವನ್ನ ಜಗತ್ತಿಗೆ ಪಸರಿಸಿದವರು. ಭಾರತೀಯ ಆಹಾರ ಪದ್ಧತಿಯನ್ನ ಅನುಸರಿಸುವವರಿಗೆ ಯಾವ ರೋಗಾಣುವು ಬಾಧಿಸದು ಅಂತ ಅಭಿಪ್ರಾಯಪಟ್ಟರು. ವಿಜ್ಞಾನಮಯ ಆನಂದಮಯ ಅಂತ ಒಂದು ಕೋಶ ಇದೆ. ಇದು ಜಾಗೃತಿ ಆಗುವುದು ಅನ್ನಮಯದಿಂದ ಶುರು ಆಗಿರುತ್ತದೆ. ಪ್ರಾಣಕ್ಕೆ ಪುಷ್ಟಿ ಕೊಡುವುದೇ ಅನ್ನ ಅಂತ, ಮತ್ತೆ ಒಂದು ಮನೋವಿಜ್ಞಾನ ಆಗಿ ಮತ್ತೆ ಆನಂದ ಅಂತ. ಆನಂದ ಅನ್ನುವಂಥದ್ದು ಆಧ್ಯಾತ್ಮದ ಸೇವೆ ಅದರಲ್ಲಿ ಅಡಗಿದೆ. ಇವತ್ತೊಂದು ಆಧ್ಯಾತ್ಮ ಕೇಂದ್ರದ ಬಗ್ಗೆ ಒಂದು ಕಟ್ಟಡ ನಿರ್ಮಾಣದ ಒಂದು ವಿನ್ಯಾಸವನ್ನು ನೀವು ನೋಡಿದ್ರಿ. ಅದಕ್ಕೆಲ್ಲ ರೂಪ ಕೊಟ್ಟವರು ಅವರು. ಬಹುಶಃ ಈಗ ಆಗಬೇಕು ಅಂತ ನಾವು ಹೇಳಿದ್ದೇವೆ, ಇದಕ್ಕೆ ರೂಪ ಕೊಟ್ಟದವರು. ಬಹುಶಃ ಚೆನ್ನಾಗಿ ಮೂಡಿಸಿದ್ದಾರೆ. ಅವರು ಕುಟುಂಬವೇ ಇಂಜಿನಿಯರ್ ಆಗಿದ್ದಾರೆ ಅಂತ ಕಾಣ್ತದೆ. ಮಗಳನ್ನು ಕೂಡ ಅದಕ್ಕೆ ಸಿದ್ಧತೆಗೊಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೀ ಗುರುದೇವ ಆಧ್ಯಾತ್ಮಿಕ ಕೇಂದ್ರದ ನೀಲನಕ್ಷೆಯನ್ನ ಬಿಡುಗಡೆಗೊಳಿಸಲಾಯಿತು. ದತ್ತ ಪ್ರಕಾಶನ ಸಂಚಿಕೆಯನ್ನ ಪ್ರೊಫೆಸರ್ ವಿ.ಬಿ. ಆರ್ತಿಕಜಿ ಅವರು ಬಿಡುಗಡೆಗೊಳಿಸಿದರು. ವೆಂಕಟರಮಣ ಭಟ್ ಆರ್ತಿಕಜಿ ಅವರು ಕನ್ನಡಕ್ಕೆ ಅನುವಾದಿಸಿದ ದತ್ತಾತ್ರೇಯ ಸಹಸ್ರನಾಮದ ಕೃತಿಯನ್ನ ಲೋಕಾರ್ಪಣೆಗೊಳಿಸಲಾಯಿತು. ಶ್ರೀ ದತ್ತ ಮಾಲಾಧಾರಿಗಳಿಂದ ನಾಮ ಸಂಕೀರ್ತನಾ ಶೋಭಾಯಾತ್ರೆ, ಸ್ವಯಂಭೂ ನಾಗರಾಜ ಸನ್ನಿಧಿಯಲ್ಲಿ ನಾಗತಂಬಿಲ, ಶ್ರೀ ದತ್ತ ಮಹಾಯಾಗ ಸಪ್ತಾಹದ ಪೂರ್ಣಾಹುತಿ, ವೇದ ಗುರುಚರಿತ್ರೆ ಪಾರಾಯಣ ಸಮಾಪ್ತಿಯಾಯಿತು. ಸಾಧ್ವಿ ಮಾತಾನಂದಮಯಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಉದ್ಯಮಿಗಳಾದ ವಾಮಯ್ಯ ಬಿ ಶೆಟ್ಟಿ ಚೆಂಬೂರು, ರೇವತಿ ವಾಮಯ್ಯ ಶೆಟ್ಟಿ, ಕೃಷ್ಣ ಎಲ್ ಶೆಟ್ಟಿ, ಚಂದ್ರಹಾಸ್ ಶೆಟ್ಟಿ ರಂಗೋಲಿ, ಜಿತೇಂದ್ರ ಕೊಟ್ಟಾರಿ ಮತ್ತಿತರರು ಉಪಸ್ಥಿತರಿದ್ದರು.